ವಿಶ್ವಕರ್ಮ ಸಮಾಜ ಕೌಶಲ್ಯಗಳ ಮೂಲಕ ಪ್ರತಿಯೊಬ್ಬರಿಗೂ ಅಗತ್ಯವಾಗಿದ್ದಾರೆ. ವಾಸ್ತುಶಿಲ್ಪದ ಮೂಲಕ ಸೃಷ್ಟಿಕರ್ತ ವಿಶ್ವಕರ್ಮ ಮಹೋತ್ಸವದ ದಿನದಂದೇ ಪ್ರಧಾನಿಗಳ ಹುಟ್ಟುಹಬ್ಬ ದಿನ ಬಂದಿರುವುದು ಸಂತೋಷವನ್ನು ತಂದಿದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳ್ಳೆಪಾಡಿಗುಟ್ಟು ಹೇಳಿದರು. ಅವರು ಶನಿವಾರ ಬಿಸಿ ರೋಡ್ನಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಆಚರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡ್ತಾ ಇದ್ರು. ದೇವರನ್ನು ನಮ್ಮ ಸ್ವಾರ್ಥಕ್ಕಾಗಿ ಜಾತಿ ಮತಕ್ಕೆ ಸೀಮಿತಗೊಳಿಸದೆ ಜೊತೆಯಾಗಿ ಆಚರಣೆ ಮಾಡಿದಾಗಲೇ ಅದಕ್ಕೊಂದು ಅರ್ಥ ಬರುತ್ತೆ ಎಂದು ಅವರು ಹೇಳಿದರು. ಇವತ್ತು ನಮಗೆ ಬಹಳಷ್ಟು ಸಂತೋಷದ ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಕೂಡ ಇವತ್ತೇ. ನನ್ನ 71ನೇ ವರ್ಷ ಮುಗಿಸಿ 72ಕ್ಕೆ ಕಾರ್ಯಕ್ರಮ. ಈ ಸುಸಂದರ್ಭ ಕೂಡ ಈ ಮಹಾನ್ ವ್ಯಕ್ತಿ ಮಹಾನ್ ದೇವರ ಒಂದು ಮಹೋತ್ಸವದ ಆ ದಿನವನ್ನೇ ಬಂದಿದೆ ಅಂತ ಹೇಳಲಿಕ್ಕೆ ಇನ್ನೊಮ್ಮೆ ನಾವು ಖುಷಿ ಪಡಬೇಕು. ಪದಪ್ರಯೋಗವನ್ನೇ ನಾವು ಅಷ್ಟು ಸಮಂಜಸವಾದಂತಹ ಪ್ರಯೋಗ ಅಲ್ಲ. ಯಾರ ಹುಟ್ಟು, ಯಾರ ಬದುಕು, ಅದರ ಬಗ್ಗೆ ನಾವು